ಹೆಂಡತಿ ಅವರಿಗೆ 7 ವರ್ಷದಲ್ಲಿ ನಕ್ಷತ್ರ 79 ಏನೋ ಬಾಕಿದೆ 100 ರನ್ ಸ್ಕೋರ್ ಮಾಡ್ತಾರೆ, 100 ರನ್ ಸ್ಕೋರ್ ಮಾಡ್ತಾರೆ, ಅದಕ್ಕೆ ಮುಂಚೆನೆ ಅವರು ಮಾಡ್ತಾರೆ ಅಥವಾ ಜಾಸ್ತಿ ಮಾಡ್ತಾರೆ ಗೆಳೆಯರು ಒಳ್ಳೆಯದೇ ಹೊಂದಿದ್ದು ವಿಶ್ವದಲ್ಲಿ ನಮಗೆ ತಿಳಿಯುತ್ತೆ. ನಮಸ್ಕಾರ ಶಾಸ್ತ್ರ, ಹೇಗಿದ್ದೀರಾ? ಈ ಒಂದು ಪಂದ್ಯಗಳಲ್ಲಿ ಅನೇಕ ಜನರು ಪ್ರಾಯೋಜಕತ್ವವನ್ನು ನೀಡಿದ್ದಾರೆ. ಪ್ರತಿಯೊಬ್ಬರ ಪ್ರಾಯೋಜಕತ್ವವನ್ನು, ಸಹಕಾರವನ್ನು, ಸಹಾಯವನ್ನು, ಪ್ರತಿಯೊಬ್ಬರ ಪ್ರೋತ್ಸಾಹವನ್ನು, ಆಶೀರ್ವಾದವನ್ನು ಲಭಿಸಿಕೊಳ್ಳುತ್ತಿದ್ದಾರೆ. ಬಹಳ ಪ್ರೀತಿಯಿಂದ, ಭಕ್ತಿಯಿಂದ, ಗೌರವದಿಂದ. ಯಾಕಂದರೆ ನಿಮ್ಮಂತಹ ದಾನಿಗಳು ಇರುವುದಕ್ಕಾಗಿ ಈ ಒಂದು ಪಂದ್ಯಗಳು ನಡೀತಾ ಇದೆ. ಕ್ರೀಡಾಕೂಟದಲ್ಲಿ ಭಾಗವಹಿಸುವ ಅವಕಾಶ ಸಿಗ್ತಾ ಇದೆ. ಡಾಕ್ಟರ್ ರಾಜ್ ಅಣ್ಣಾವರಿಂದ ಪಂದ್ಯಕ್ಕೆ ನಿರಂತರ ಸಾಧನೆಗಳಿಂದ ಅವರಿಗೆ ಪ್ರತಿಯೊಬ್ಬರ ಧನ್ಯವಾದ ಅರ್ಪಿಸುತ್ತೇವೆ. ನಾವೆಲ್ಲರೂ ಮುಗಿಸಿಕೊಂಡು ಪ್ರತಿಯೊಬ್ಬರ ಸಹಕಾರವನ್ನು ನೀಡಿದ್ದಕ್ಕಾಗಿ ನಾವು ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇವೆ. ಗಣೇಶ್ ಅವರು ಸ್ಥಳಗಳಿದ್ದಾರೆ, ಮಧುಕುಮಾರ್ ಗೌರವಗಳಿದ್ದಾರೆ. ಉಮೇಶ್ ಅಣ್ಣ ಹೇಗಿದ್ದೀರಿ? ಗಣೇಶ್ ಪೂಜಾರಿ ಯಾರ? ಯಾವೂರು? ಅಮ್ಮಲ್ಪಾಡಿಯ? ಭಗವಾನ್ ಅಪ್ಪೀರು we want sister ಬೇಕಾ, only ಬೇಕಾ, ಒಂದು ಜೋರ ಎಲ್ಲರೂ ತಿಳಿಸ್ತಾರೆ. we want ಗಣೇಶ್ ಅವರು ಮತ್ತೊಮ್ಮೆ ಕೋರಿಕೆ. ಗಣೇಶ್ ಅವರು 19 ರನ್ಗಳನ್ನು ಗಳಿಸಿ 8 ಎಸೆತಗಳಲ್ಲಿ 19 ರನ್ಗಳನ್ನು ಗಳಿಸಿ ಹೊರಟಿದ್ದಾರೆ. ವೆಲ್ ಪ್ಲಾನ್ ಮಿಸ್ಟರ್ ಗಣೇಶ್. ಇನ್ನು 10 ಎಸೆತಗಳು ಬಾಕಿ ಇದೆ. 10 ಎಸೆತಗಳಲ್ಲಿ ಆದಷ್ಟು ರನ್ಗಳನ್ನು ಸ್ಕೋರ್ ಮಾಡಿ ಒಂದು ಸ್ಪರ್ಧಾತ್ಮಕ ಮೊತ್ತವನ್ನು ರುಚಿಯಾದ ವ್ಯಕ್ತಿಗೆ ನೀಡುವಂತಹ ಉದ್ದೇಶದಲ್ಲಿದ್ದಾರೆ ಟೀಮ್ ನಕ್ಷತ್ರ ಅವರು. ಹೊಸ ಭಾಷಣ ಮಿಸ್ಟರ್ ಕರಿಬಸವ ಅವರು ತಿಳಿಸಲಿದ್ದಾರೆ. ಹೆಚ್ಚೆಚ್ಚು ಅಂಕಗಳನ್ನು ಗಳಿಸುವ ಗುರಿಯಿದ್ದಾರೆ ಕರಿಬಸವ ಅವರಲ್ಲಿ.
ಓಕೆ ಕೊನೆ ವರ್ಷ ಆಗ್ತಿದೆ 76 Okay, thank you. Maybe at you. ಭರತನಾಟ್ಯ ಅತ್ಯುತ್ತಮವಾದ ಓಟಗಾರಿಕೆ ವಿಜಯನಗರವೇ. Come on guys, let's cheer for Mr. Kanibasala. We won. ಇದೀಗ ರುಚಿರ ರೇಂಜರ್ಸ್ ಅವರಿಗೆ 92 ಗುರಿ. ಇಂಟರ್ನೆಟ್ ಕೊಂಡು ಮುಳ್ಳೇರ್ಲೇಚು ಮಾರೆ ಮುನ್ಸಿ ಮಾಡಿ ಸೊ ಮೊದಲ ಇನ್ನಿಂಗ್ಸ್ ಮುಕ್ತಾಯದ ವೇಳೆಗೆ ಇದೀಗ 89 ರನ್ ಟೀಮ್ ನಕ್ಷತ್ರ ತಂಡದಿಂದ ರುಚಿರ ರೇಂಜರ್ಸ್ ಈ ಪಂದ್ಯವನ್ನು ಗೆಲ್ಲಲು 90 ರನ್ಗಳ ಗಳಿಸುವ ಅವಶ್ಯಕತೆ ಇದೆ. ಅದೇ ರೀತಿ ಈ ಕ್ರೀಡಾಂಗಣಕ್ಕೆ ಕರ್ನಾಟಕದ ಮ್ಯೂಸಿಕ್ ಸೆನ್ಸೇಷನ್ಗಳಾಗಿರುವ ಆರೋಗ್ಯ ಮತ್ತು ಮಣಿಕಾ ಕಂಜೂರ್ ಆಗಮಿಸಿದ್ದಾರೆ. ಜೋರಾದ ವಿಸಿಲ್, ಒಂದು ಚಪ್ಪಾಳೆ ಸ್ವಾಗತ ಎಲ್ಲರಿಂದ ಕೇಳುವಂತಾಗಿದೆ. ಚಪ್ಪಾಳೆ ಸತ್ತು ಸಾಲಲ್ಲ, ಇನ್ನೂ ಜೋರಾಗಿ. ಥ್ಯಾಂಕ್ ಯು ಸೋ ಮಚ್. ಡಾಕ್ಟರ್ ರಾಜ್ ಕಪ್ ಸೀಸನ್ 6 ಸೆಮಿಫೈನಲ್ ಪಂದ್ಯಾಟ ಅರಬ್ಬರ ನಾಡು ಮರಳುಗಾಡಿನ ನಾಡು ಶಾರ್ಜಾದಲ್ಲಿ ನಡೀತಾ ಇದೆ. ಕಳೆದ ವರ್ಷ ಅಲ್ಲ, ಇದೇ ವರ್ಷ ಏಪ್ರಿಲ್ 24ನೇ ತಾರೀಕಿನಂದು ಸಚಿನ್ ತೆಂಡೂಲ್ಕರ್ ಅವರ 50 ವರ್ಷಕ್ಕೆ ಸಚಿನ್ ತೆಂಡೂಲ್ಕರ್ ಸ್ಟ್ಯಾಂಡ್ ಅನ್ನು ಉದ್ಘಾಟನೆಯನ್ನು ಮಾಡಿದ್ದಾರೆ. ಥ್ಯಾಂಕ್ ಯು ತ್ರಿವೇಣಿ. ವಿಶ್ವದಲ್ಲಿ 2 ಕಡೆ ಸಚಿನ್ ತೆಂಡೂಲ್ಕರ್ ಸ್ಟ್ಯಾಂಡ್ ಇರುತ್ತದೆ. ಒಂದು ಕಡೆ ಸ್ಟೇಡಿಯಂನಲ್ಲಿ, ಮತ್ತೊಂದು ಶಾರ್ಜಾದಲ್ಲಿ. ಸ್ಟ್ಯಾಂಡ್ ಅಲ್ಲಿ ಕುತ್ಕೊಂಡು ಪಂದ್ಯವನ್ನು ವೀಕ್ಷಿಸುತ್ತಿರುವ ಎಲ್ಲ ಕನ್ನಡಿಗರಿಗೆ, ಕನ್ನಡವನ್ನು ಪ್ರೀತಿಸುವ ಮನಸ್ಸುಗಳಿಗೆ ಡಾಕ್ಟರ್ ರಾಜ್ ಕಪ್ ಆರ್ಗನೈಸರ್ ಅವರಿಂದ ಒಂದು ಪ್ರೀತಿಯ ಸ್ವಾಗತ ಸುಸ್ವಾಗತ. ಸಂಜೆ ಹೊತ್ತು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಜನರು ಸೇರುವ ಒಂದು ನಿರೀಕ್ಷೆ ಇದೆ. ಅನೇಕ ಕಡೆಗಳಲ್ಲಿ ಒಂದು ಕನ್ನಡದ ಕಾರ್ಯಕ್ರಮಗಳು ನಡೀತಾ ಇವೆ. ಅದರಿಂದ ಖಂಡಿತವಾಗಿ ಕೂಡ ಕನ್ನಡಿಗರು ಅಲ್ಲಿ ಇಲ್ಲಿ ಹೋಗಿದ್ದಾರೆ. ಬಟ್ ಆದರೂ ಕೂಡ
ಸಂಜೆ ಹೊತ್ತಿಗೆ ನಮ್ಮ ಕ್ರಿಕೆಟ್ ಪಂದ್ಯಕೂಟಕ್ಕೆ ಮತ್ತು ಸಂಗೀತ ರಸರಂಜನೆಗೆ ಕನ್ನಡಿಗರು ಇಲ್ಲಿ ಬಂದು ಸೇರುವ ನಿರೀಕ್ಷೆ ಇದೆ. ಖಂಡಿತವಾಗಿ ಕೂಡ ಒಂದು ಅತ್ಯುತ್ತಮವಾದ ಪ್ರಯತ್ನ, 6ನೇ ವರ್ಷದ ಒಂದು ಪ್ರಯತ್ನ. ಸಿಂಗಾಪುರದಲ್ಲಿ, ಶ್ರೀಲಂಕಾದಲ್ಲಿ, ಬೆಂಗಳೂರಿನಲ್ಲಿ ಲೀಗ್ ಪಂದ್ಯದಲ್ಲಿ ಸೆಮಿಫೈನಲ್ ಮತ್ತು ಪಂದ್ಯದಲ್ಲಿ ನಾವೆಲ್ಲರೂ ಒಟ್ಟು ಸೇರಿದ್ದೇವೆ. ನಿಮ್ಮದು ವಿಡಿಯೋ ನೋಡಲಿಲ್ಲ, ಸ್ಟಾರ್ಟ್ ಮಾಡಿದೆ ಮತ್ತು ಟೈಮ್ ಸಿಗಲಿಲ್ಲ. ನಾಳೆ ನೋಡ್ತೀನಿ, ಮಂಡೇ. ಸೊ ಅದೇ ರೀತಿ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಅರಬ್ ದೇಶದ ಉದ್ಯಮಿ, ಅರಬ್ ದೇಶದ ಗೋಲ್ಡನ್ ವೀಸಾ ಪಡೆದಂತಹ ವ್ಯಕ್ತಿ, ನಮ್ಮ ದೇಶ ಭಾರತದ ಪಾರ್ಲಿಮೆಂಟ್ಗೆ ಕಾಲಿಟ್ಟ ಮೊದಲ ಇಮರಾತಿ ನಾಗರಿಕ, ಇಮರಾತಿ ಅಂದರೆ ಅರಬರನ್ನು ಇಮರಾತಿ ಎಂದು ಕರೀತಾರೆ. ಜೊತೆಗೆ ಕೌಲ್ಪನಿಗ ಕರೋಡ್ಪತಿಯಲ್ಲಿ ಕೂಡ ಭಾಗವಹಿಸಿದ್ದಾರೆ. ಅನೇಕ ಬಾಲಿವುಡ್ ನಟಿಯರ ಒಂದು ಒಡನಾಡಿ ಬಂದಿರುವಂತಹ ಬೂ ಅಬ್ದುಲ್ಲಾ ಅವರು ನಮ್ಮ ಜೊತೆ ಇದ್ದಾರೆ. ಈ ಒಂದು ಪಂದ್ಯ ಕೂಡ ನೋಡ್ತಾ ಇದ್ದಾರೆ. ಕಳೆದ ತಿಂಗಳು ಕರ್ನಾಟಕಕ್ಕೆ ಭೇಟಿ ನೀಡಿ ಕರ್ನಾಟಕದ ಮುಖ್ಯಮಂತ್ರಿ ಮತ್ತು ಗೃಹ ಸಚಿವರು ಕೂಡ ಭೇಟಿ ಮಾಡಿ ಬಂದಿದ್ದಾರೆ. ದುಬೈನ ಅಂದ್ರೆ UAE ಅತ್ಯಂತ ಇನ್ಫ್ಲೂಯೆನ್ಷಿಯಲ್ ವ್ಯಕ್ತಿ ಮಿಸ್ಟರ್ ಬೂ ಅಬ್ದುಲ್ಲಾ ಅವರು ಬಂದಿದ್ದಾರೆ. ಒಂದು ಜೋರ ಚಪ್ಪಳ ಬೂ ಅಬ್ದುಲ್ಲಾ ಅವರಿಗೆ ನಿಮಗೆ ಕೈಗೊಳ್ತಾ ಇದ್ದಾರೆ. ರಾಹುಲ್, ಹಾಯ್ ರಾಹುಲ್. ಸೊ ಬೂ ಅಬ್ದುಲ್ಲಾ ಮತ್ತು ಅವರ ಸಂಘಟನೆಗಳು ಇವಾಗ ಕ್ರಿಕೆಟ್ ಸ್ಟೇಡಿಯಂ ಬರ್ತಾ ಇದ್ದಾರೆ. ಅನೇಕ ರೀತಿಯಲ್ಲಿ ಈ ಒಂದು ಕ್ರೀಡಾಕೂಟಕ್ಕೆ ಸಹಕಾರವನ್ನು ನೀಡಿದಂತಹ ವ್ಯಕ್ತಿಯವರು, ಅನೇಕ ಉದ್ಯೋಗವನ್ನು ನೀಡಿ ಅನ್ನದಾತಾಗಿರುವಂತಹ ವ್ಯಕ್ತಿ ಮಿಸ್ಟರ್ ಬೂ ಅಬ್ದುಲ್ಲಾ ಅವರು ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್ ಬೂ ಅಬ್ದುಲ್ಲಾ ಅವರಿಗೆ ಡಾಕ್ಟರೇಟ್ ಪದವಿ ಕೂಡ ನೀಡಿದ್ದಾರೆ ಅವರಿಗೆ ಸರ್ಕಾರದವರು. On behalf of Karnataka, we welcome Boo Abdullah. Right done. Thank you. What is your favorite childhood kids game to play? My game was some counting. ಶ್ರೀಧರ್, ಹಾಯ್ ಹಾಯ್ ಹಾಯ್, ಹೇಗಿದ್ದೀರಿ? ಕಾಫಿ ಇಲ್ಲ, ಆಗಲಿಲ್ಲ. Favorite childhood kids game to play. My favorite games are many. I don't know how to say in English. Can I give you a number to call? Let's start up. None later then.
18. I don't know. I don't know to count. I don't know 1 2 3. ಬ್ಲರ್ ಮತ್ತೆ ಸರಿ ಕಾಣ್ತಾ ಇದೆಯಾ ತ್ರಿವೇಣಿ? ಬ್ಲರ್ ಕಾಣ್ತದ? ಅಲ್ವಿ? ಹೌದಾ? ಹೌದು, ಇದು ಸರಿ ಆಯ್ತಲ್ವಾ? ಮ್ಯಾಚ್ ಸ್ಟಾರ್ಟ್ ಆಗ್ತದೆ. ಅನ್ನತ್ತೆ ಅಲ್ಪಡೆ ಬಂದು ಅಲ್ಪನೆ ರೇಟುಂಡ ಬೈದನದು ಗೋಕುಲ್ ಮಾತಾಡಿ ಬೈದ ಅವರ ಬೈದನಮ್ಮ ಆಫೀಸ್. ಹಾಯ್ ಹಾಯ್, ನಮಸ್ಕಾರ, ಹೇಗಿದ್ದೀರಿ? ಟೀ ಆಯಿತಾ? ಬನ್ನಿ ಚಾರ್ಜಕ್ಕೆ. ಚೆಕ್ ಮಾಡಿ ಟೆಸ್ಟಿಂಗ್. ಸೊ ಅನೇಕ ಮೊದಲು ಹೇಳಿದಾಗಲೇ ಅನೇಕರು ನಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯವನ್ನು ಮಾಡಿದ ಈ ಒಂದು ಕ್ರೀಡಾಕೂಟಕ್ಕೆ. ಕಳೆದ ವರ್ಷಗಳು ನಾನು ಅವರನ್ನು ಗ್ರೌಂಡಲ್ಲಿ ನೋಡಿದ್ದೀನಿ, ಈ ವರ್ಷ ನೋಡ್ತಾ ಇದ್ದಾರೆ. ಅವರು ಬೇರೆಯವರೆಲ್ಲ ಸಿಕ್ಕಾಪಟ್ಟೆ ಸಿಂಪಲ್ ಆಗಿರುವ ಸಿಂಪಲ್ ರೊನಾಲ್ಡೋ ನಮ್ಮ ಜೊತೆ ಇದ್ದಾರೆ. ರೊನಾಲ್ಡೋ ಅವರೇ, ಮತ್ತೊಮ್ಮೆ ನಿಮಗೆ ಕ್ರೀಡಾಕೂಟಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ನಮಸ್ತೆ, ಎಲ್ಲರಿಗೂ ನಮಸ್ತೆ. ಓಕೆ, ಮಂಗಳೂರಿನಿಂದ ಬಂದವರು ನೀವು, ಸಿನಿಮಾ ಕೂಡ ನಿರ್ಮಾಣ ಮಾಡಿದ್ದೀರಿ, ನೀವು ಉದ್ಯಮ ನಡೆಸಿಕೊಂಡು ನೂರಾರು ಸಾವಿರ ಜನರಿಗೆ ಕೆಲಸ ನೀಡಿದ್ದೀರಾ. ನಿಮಗೂ ಮತ್ತು ಕ್ರಿಕೆಟ್ ಆಡೋ ಕನೆಕ್ಷನ್ ಏನು? ಎಲ್ಲರೂ ಕ್ರಿಕೆಟ್ ಆಡುವಾಗ ನಾವುಗಳು ಬರಬೇಕಾಗುತ್ತೆ. ಕ್ರಿಕೆಟ್ ಇಸ್ ಮೈ ಫೇವರೇಟ್ ಗೇಮ್. ಕ್ರಿಕೆಟ್ ಮೊದಲಿನಿಂದಲೂ ತುಂಬ ಇಷ್ಟ ನನಗೆ. ಮತ್ತು ಆ್ಯಕ್ಚುಲಿ ಬ್ರಹ್ಮಾವರ್ ಸರ್ ಬಂದಮೇಲೆ ಸೊ ವಿ ಆರ್ ಜಸ್ಟ್ ಪಾರ್ಟ್ ಆಫ್ ದಟ್. ಸೊ ಈಗ 2ನೇ ಬಾರಿ ಶಾರ್ಜಾ ಕ್ರಿಕೆಟ್ ಸ್ಟೇಡಿಯಂ ಅಲ್ಲಿ ನಡೀತಾ ಇದೆ ಈ ಒಂದು ಪಂದ್ಯಾಕೂಟ. ಡಾಕ್ಟರ್ ರಾಜ್ ಕಪ್ನ 6ನೇ ಸೀಸನ್ ಇತ್ತು. ಸಿಂಗಾಪುರದಲ್ಲಿ, ಶ್ರೀಲಂಕಾದಲ್ಲಿ ಲೀಗ್ ಪಂದ್ಯ ನಡೆದು ಈಗ ಸೆಮಿಫೈನಲ್ ಕೂಡ ನಾವು ಶಾರ್ಜಾಕ್ಕೆ ಬಂದಿದ್ದಾರೆ. ಜನ ಬರ್ತಾ ಇದ್ದಾರೆ. ಇವತ್ತು ಕನ್ನಡದ ಬೇರೆ ಬೇರೆ ಕಾರ್ಯಕ್ರಮಗಳು ಇದ್ರೂ ಕೂಡ ಜನರ ನಿಧಾನವಾಗಿ ಬರ್ತಾ ಇದ್ದಾರೆ, ತುಂಬ್ತಾ ಇದೆ. ಕನ್ನಡದ ಸಂಗೀತ ನಿರ್ದೇಶಕರು, ಗಾಯಕರು ಬಂದಿದ್ದಾರೆ. ಇದು ಒಳ್ಳೆಯ ಒಂದು ಹಬ್ಬದ ವಾತಾವರಣ. ಕನ್ನಡ ಹಬ್ಬ ಒಂದು ಕೂಡ ನಾವು ನೋಡ್ಬೋದು. ಇದೆಲ್ಲ ನೋಡುವಾಗ ಏನ್ ಅನಿಸ್ತಾ ಇದೆ ನಿಮಗೆ? ಇದೊಂದು ಕನ್ನಡದ ಹಬ್ಬನೇ ಅಂತ ಹೇಳ್ಬೋದು. ಡಾಕ್ಟರ್ ರಾಜ್ ಕಪ್ ಅಂತ ಹೇಳಿದ್ರೆ ಡಾಕ್ಟರ್ ರಾಜ್ ಅವರೇ ಒಂದು ಕನ್ನಡದ ಆಸ್ತಿ. ಅವರ ಹೆಸರೇ ಸಾಕು ಕನ್ನಡದ ಒಂದು ಇದು ಬರಲಿಕ್ಕೆ, ಅವರೊಂದು ಶಕ್ತಿ. ಹಂಗಾಗಿ ಅವರ ಹೆಸರು ಹೇಳಿದ್ರು ಕನ್ನಡದವರು ಎಲ್ಲೂ ಇದ್ವಿ ಅವರೊಂದು ಬರ್ತಾರೆ, ಅದೊಂದು ಗ್ಯಾರಂಟಿ. ಅದು ಎಲ್ಲೂ ಕೂಡ ಆಗಲಿ, UAE ಆಗಲಿ ಅಥವಾ ಒಮಾನ್, ಇಲ್ಲಿ ಕೂಡ ಕನ್ನಡದವರಿಗೆ ಅವರು ಖಂಡಿತವಾಗ್ಲೂ ಬರ್ತಾರೆ. ಸ್ವಲ್ಪ ಸಮಯ ಮಾಡಿ ಇಲ್ಲಿ ಕೂಡ ಬಂದಿದ್ದಾರೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಇನ್ನೂ ಬರಲು ತುಂಬ ಜನ ಬರಲಿಕ್ಕೆ ಇನ್ನೂ ಬಾಕಿ ಇದ್ದಾರೆ, ಬರ್ತಾರೆ. ಆಲ್ ಅನೇಕರಿಗೆ ನೀವು ಸಹಾಯ ಮಾಡಿದ್ದೀರಾ, ಕ್ರೀಡಾಕೂಟಕ್ಕೆ ಪ್ರೋತ್ಸಾಹ ನೀಡಿದ್ದೀರಾ. ಒಳ್ಳೆದಾಗಿ ನಿಮಗೆ ಉದ್ಯಮ ಇನ್ನಷ್ಟು ಬೆಳೀಲಿ, ಇನ್ನಷ್ಟು ನಿಮ್ಮಿಂದ ಒಳ್ಳೆ ಕೆಲಸಗಳು ಆಗಲಿ ಅಂತ ದೇವರ ಪ್ರಾರ್ಥನೆ ಮಾಡೋಣ. ಥ್ಯಾಂಕ್ ಯು ಸೊ ಮಚ್. ಕನೆಕ್ಟ್ ಆಗಿ ನಾಳೆ
ಬ್ಲರಾ ಲೈಟ್. ಸಿದ್ದು ಹಾಯ್, ಎಲ್ಲಿ ಶಿಲ್ಪ ಹೋಗಿ ಆಯ್ತಾ? ಶಾರ್ಟ್ಸ್ ವಿಡಿಯೋ ಎಲ್ಲ ನೋಡಿದೆ, ಮತ್ತೊಂದು ನೋಡಲಿಲ್ಲ, ನೋಡ್ಬೇಕು. ಮ್ಯಾಚ್ ಆಡ್ತಿದ್ದಾರೆ. ಮ್ಯಾಚ್ ಎಲ್ಲ ಇಂಡಿಯಾದವರು, ಮ್ಯಾಂಗ್ಳೂರಿನ ವಲ್ಪದಗಲುತ್ತ. ಕರ್ನಾಟಕ ಎಲ್ಲ ಮಿಕ್ಸ್ ಇದ್ದಾರೆ. ವಯಸ್ಸಿದ್ರು ನಾನು ಹೊರಗಡೆ ಇರ್ತೀನಿ. ಓಕೆ ಸೀಕ್ವೀಸ್. ಸ್ಟೇಡಿಯಮ್ಮಾ 11 ಶಾರ್ಜದ. ಎಲ್ಲ ಸೀರಿಯಲಲ್ಲಿ ಎಲ್ಲ ಇದ್ದಾರಲ್ಲ, ಅವರೆಲ್ಲ ಮಿಕ್ಸ್ ಇದ್ದಾರೆ, ಸೌತಿನವರು. ಶಾರ್ಜ ಸ್ಟೇಡಿಯಂ ಇದು. ಹೇಗಿದ್ದೀರಿ? ಸೀಮಾ ಅಲ್ವಾ? ಥ್ಯಾಂಕ್ ಯು. ನಮಸ್ಕಾರ ಕರ್ನಾಟಕ. ಮತ್ತೊಮ್ಮೆ ಬೌಂಡ್ರಿ ಸಿಕ್ಸರ್ಗಳ ಸುರುಗಳ ನಿರೀಕ್ಷೆಯಲ್ಲಿ ಶಾರ್ಜಾ ಸ್ಟೇಡಿಯಂನಲ್ಲಿ ಜನತೆ ಕಾಯ್ತಾ ಇದೆ. ಖಂಡಿತವಾಗ್ಲೂ ಕ್ರಿಕೆಟ್ ಇವಾಗ ಆಟ ಮಾತ್ರ ಅಲ್ಲ, ಮನರಂಜನೆ ಒಂದು ಉದ್ಯಮ ಆಗಿದೆ. We expecting sixer boundaries and also few wickets as well. ಹಾಗಿರುವಾಗ ನಮ್ಮ ಶಾರ್ಜಾ ಆಡಿಯನ್ಸ್ ನ ಒಂದು ಎನರ್ಜಿ ಮೇಲೆ ಬರಬೇಕಾದ್ರೆ, ಜೋಶ್ ಬರಬೇಕಾದ್ರೆ ಮಂಡಿಗಳು ಕೂಡ ಕಂಚಾಮ್. ಥ್ಯಾಂಕ್ ಯು ಸಿದ್ದು. ಸರಿ ಕಾಣ್ತಾ ಇದೆಯಾ? ಡಾಕ್ಟರ್ ರಾಜ್ ಕಪ್ ಸೆಮಿಫೈನಲ್ ಆ್ಯಂಡ್ ಫೈನಲ್. ಶಾರ್ಜಾ ಇಂಟರ್ನ್ಯಾಷನಲ್ ಇಲ್ಲ ಅಂತ ಕಾಣ್ತದೆ, ಅವರು ಹೋದ್ರು ಅಂತ.
ಆಗಬೇಕಂತೆ ತ್ರಿವೇಣಿ. ಎಲ್ಲರೂ ಅವನು ತಿರುಗುಕಂತಂದ್ರ ಇನ್ನೂ ಕೊಡ್ತೀನಿ ನಿಮಗೆ. ಪಕ್ಕಡೆ ಅಂಕಲ ದುಬೈ ಒಂದು ಶಾರ್ಜ ಒಂಜಿ ಅರ್ಧ ಗಂಟೆ ಬೋಡು ಶಾರ್ಜ ಬಗ್ಗೆ. ಬ್ಲರ್ರಾണ് രണ്ട് മണിക്കൂർ ഇവിടെ മണിക്കൂറായിട്ടല്ല തോന്നിച്ചില്ല. ಎಂಕಿಲೆ ಗುರ್ತಾಚೇರು ಮತ್ತು ವೈದ್ಯರ್ನು ಎಂಕಿಲ್ ಬಂದಂತ ಲೇಟಾണ് ಅಂತ ಒಂದು ಸೀರಿಯಲ್ ಪೂರ ಎತ್ತಿನಾಗಲ್ಲ ಅಂತ ಹೆಚ್ಚಿನ ಅಂಶ ಮತ್ತೆ ವೇಟ್ ಬರೋಲ್ಲ ಗುರ್ತಾಚೇರು ನಾನು ಕ್ಲಿಯರ್ ತೋಜುಂಡೆ ಇಚ್ಚಿನ ಎಂಡ್ ಮಂತ್ ಕೂಡ ಮಲ್ಪಡ ಎಲ್ಲರೂ ಬತ್ತೆ ಆಯಿಲ್ ಹಾಕ್ಕೊಂಡದ ಎಲ್ಲ ಇತ್ತಂದುಂಡೆ ಅದನ್ನು ಎಲ್ಲರೂ ಅದೇ ಕೂಡ ಮಲ್ಪ ಎಂಟ್ಲೆ ಬ್ಲರ್ ಅವನು ಸರಿಯಲ್ಲ ಕೂಡ ಮಲ್ಪ ಬ್ಲರ್ ಅವನು ಇನ್ನೊಮ್ಮೆ ಮಾಡ್ತೇನೆ ತ್ರಿವೇಣಿ ಸ್ವಲ್ಪ ಹೋಗ್ತೀನಿ ಆಯ್ತಾಯ್ತು ಇನ್ನೊಮ್ಮೆ ಮಾಡ್ತೀನಿ ಇದು ಏನು ಮಾಡ್ತೀನಿ ಸರಿ ಇಲ್ಲ ಇದು ಬ್ಲರ್ ಆಗ್ತಾ ಉಂಟು ನಾಳೆ